ಸರ್ಕಾರಿ ಪ್ರೌಢಶಾಲೆ ಉಪ್ಪೂರು ಇಲ್ಲಿನ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾದ ಉತ್ತಮ ಗುಣಮಟ್ಟದ ಸ್ಕೂಲ್ ಬ್ಯಾಗ್ ಅನ್ನು ಉಚಿತವಾಗಿ ಲಕ್ಕಿ ಸ್ಟಾರ್ ಕ್ರಿಕೆಟರ್ಸ್ ಮುಂಜೆ ವಿದ್ಯಾರ್ಥಿಗಳಿಗೆ ನೀಡಿದರು. ಈ ವೇಳೆ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಶುಚಿಯಾದ ಭೋಜನವನ್ನು ನೀಡಲಾಯಿತು. ಮುಖ್ಯ ಅತಿಥಿಗಳಾಗಿ ಉಪ್ಪೂರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಸಮಾಜ ಸೇವಕ ಫ್ರಾಂಕ್ಲಿ ಡಿಸೋಜಾ ಭಾಗವಹಿಸಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಂಧ್ಯಾ ಸರಸ್ವತಿ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಹಿಂದೆ ಹುಟ್ಟಿಕೊಂಡಂತ ಸಂಸ್ಥೆ, ಕ್ರೀಡಾ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಸಂಸ್ಥೆ ಲಕ್ಕಿ ಸ್ಟಾರ್ ಕ್ರಿಕೆಟರ್ಸ್ ಅಮ್ಮುಂಜೆ. ಕ್ರೀಡೆಯಲ್ಲಿ ಅದೆಷ್ಟೋ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಂತ ಅವರು ಕೇವಲ ಕ್ರೀಡೆಗೆ ಸೀಮಿತವಾಗಿರದೆ ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅದೆಷ್ಟೋ ಆರ್ಥಿಕವಾಗಿ ಕಂಗೆಟ್ಟಿರುವಂತಹ ಬದುಕಲ್ಲಿ ಬೆಳಕಾದವರು, ಅದೆಷ್ಟೋ ಜನರ ನೋವಿಗೆ ನೆರವಾದವರು ಲಕ್ಕಿ ಸ್ಟಾರ್ ಕ್ರಿಕೆಟರ್ಸ್. ಅಪಘಾತದ ಸಂದರ್ಭದಲ್ಲಾಗಿರ್ಬೋದು, ಆರೋಗ್ಯದ ಸಮಸ್ಯೆಯಲ್ಲಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ವೇಗವಾಗಿ ಓಡಿ ಬರುವವರು ಲಕ್ಕಿ ಸ್ಟಾರ್ ಕ್ರಿಕೆಟರ್ಸ್.